ತುಳುನಾಡಿನಲ್ಲಿ ಸ್ತ್ರೀ ಸ್ವಾತಂತ್ರ್ಯದ ಮಹಾಕ್ರಾಂತಿಯನ್ನು ಮಾಡಿದ ತುಳುನಾಡ ಏಳುವೆರು ಸಿರಿಗಳ ಮಹಾಕಥೆ ಭಾಗ 2. ಅಕ್ಕೆರಸು ಸಿರಿ ತನ್ನ ತವರು ಮನೆಯಾದ ಸತ್ಯನಾಪುರದ ಅರಮನೆಗೆ ಬಂದು ಅಲ್ಲಿ ಗಂಡು ಮಗುವೊಂದಕ್ಕೆ ಜನ್ಮ ನೀಡುತ್ತಾಳೆ. ಆ ಮಗುವಿಗೆ ಕುಮಾರಕೋಟಿ ಪುಂಜ ಎಂದು ಹೆಸರಿಡಲಾಗುತ್ತದೆ. ಜ್ಯೋತಿಷ್ಯರು ಮಗುವಿನ ಜಾತಕದ ಗ್ರಹ ನಕ್ಷತ್ರಗಳನ್ನು ನೋಡಿ ಅಜ್ಜ ಬೆರ್ಮಾಳೂರನ್ನು ಎಚ್ಚರಿಸುತ್ತಾರೆ. ಆ ಎಚ್ಚರಿಕೆ ಏನೆಂದರೆ, ಮಗು ಕುಮಾರನ ಮುಖವನ್ನು ನೀವು ನೋಡಿದರೆ ನಿಮ್ಮ ಮೃತ್ಯುವಾಗುತ್ತದೆ ಎಂದು ನುಡಿಯುತ್ತಾರೆ. ಒಂದು ದಿನ ಬೆರ್ಮಾಳೂರು ಅನಿವಾರ್ಯ ಸ್ಥಿತಿಯಲ್ಲಿ ಮಗು ಕುಮಾರನ ಮುಖ ನೋಡುತ್ತಾರೆ. ಮೊಮ್ಮಗನನ್ನು ಮುದ್ದಾಡುತ್ತಾರೆ. ಮರುಕ್ಷಣವೇ ಅವರಿಗೆ ಸಾವು ಬರುತ್ತದೆ. ಆದರೆ ಬೆರ್ಮಾಳೂರ ಅಂತ್ಯಕ್ರಿಯೆ ನಡೆಸಲು ಕಾಂತುಪುಂಜ ಬರುವುದಿಲ್ಲ. ಒಬ್ಬಂಟಿ ಹೆಣ್ಣು ಮಗಳಾದ ಅಕ್ಕೆರಸು ಸಿರಿ ಅಜ್ಜನ ಅಂತ್ಯಕ್ರಿಯೆ ನಡೆಸಲು ತಾನೇ ಮುಂದಾಗುತ್ತಾಳೆ. ಇದು ಅಕ್ಕೆರಸು ಸಿರಿ ಕೈಗೊಂಡ ಮತ್ತೊಂದು ಕ್ರಾಂತಿಕಾರಿ ನಿರ್ಣಯ. ಬೆರ್ಮಾಳೂರ ಸತ್ಯನಾಪುರದ ಅಧಿಕಾರದ ಮೇಲೆ ಕಣ್ಣಿಟ್ಟಿದ್ದ ಹಲವಾರು ಜನರ ಪೈಕಿ ಸೂಡದ ಅಣ್ಣುಶೆಟ್ಟಿಯ ಮಗ ಶಂಕರಾಳ್ವನು ಒಬ್ಬ. ದೂರದ ಸಂಬಂಧಿ ಶಂಕರಾಳ್ವ ಬೆರ್ಮಾಳೂರ ಶವವನ್ನು ಇಟ್ಟು ಆಸ್ತಿ ಪಾಲು ಮಾಡುವಂತೆ ಹಠ ಹಿಡಿಯುತ್ತಾನೆ. ಈತನಿಗೆ ಅಕ್ಕೆರಸು ಸಿರಿಯ ಗಂಡ ಕಾಂತುಪುಂಜ ಕುಮ್ಮಕ್ಕು ನೀಡಿರುತ್ತಾನೆ. ಆದರೆ ಇದು ಯಾವುದನ್ನೂ ಲೆಕ್ಕಿಸದ ಅಕ್ಕೆರಸು ತಾನೇ ಬೆರ್ಮಾಳೂರ ಶವವನ್ನು ಚಿತೆಯಲ್ಲಿಟ್ಟು ಅಂತಿಮ ಸಂಸ್ಕಾರ ಮಾಡುತ್ತಾಳೆ. ಸಿರಿಯ ಈ ಲೋಕವಿರೋಧಿ ಧೋರಣೆಯನ್ನು ಖಂಡಿಸಿ 10 ಸಂವತ್ಸರ ಪತ್ತೆರಿಕೂಟ ಸೇರುತ್ತದೆ. ಅದು ಸಿರಿಗೆ ಸತ್ಯನಾಪುರದ ಆಸ್ತಿಯಲ್ಲಿ ಹಕ್ಕಿಲ್ಲ ಎಂದು ತೀರ್ಮಾನ ಮಾಡುತ್ತದೆ. ಪುಟ್ಟ ಕಂದ ಕುಮಾರನನ್ನು ಹಾಗೂ ತನ್ನ ಕೆಲಸದಾಳು ದಾರುವನ್ನು ಜೊತೆಗೆ ಕರೆದುಕೊಂಡು ಅಕ್ಕೆರಸು ಸಿರಿ ಸತ್ಯನಾಪುರದಿಂದ ಹೊರನಡೆಯುತ್ತಾಳೆ. ತನ್ನ ಮಗ ಕುಮಾರನ ತೊಟ್ಟಿಲಿರುವ ಒಂದು ಕೋಣೆಯನ್ನು ಬಿಟ್ಟು ಉಳಿದ ಇಡೀ ಸತ್ಯನಾಪುರದ ಅರಮನೆ ಸುಟ್ಟು ಭಸ್ಮವಾಗಲೆಂದು ಸಿರಿ ಶಾಪ ನೀಡುತ್ತಾಳೆ. ಸಿರಿಯ ಶಾಪದಿಂದ ಸತ್ಯನಾಪುರದ ಅರಮನೆ ಧಗಧಗನೆ ಹೊತ್ತಿ ಉರಿಯುತ್ತದೆ. ಆಗ ಕೆಲಸದಾಳು ದಾರು ಹಿಂದಿರುಗಿ ನೋಡಿ ಅರಮನೆಗೆ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿರುವುದನ್ನು ಸಿರಿಯಲ್ಲಿ ತಿಳಿಸುತ್ತಾಳೆ. ಅಕ್ಕ, ನಮ್ಮ ಸತ್ಯನಾಪುರದ ಅರಮನೆ ಬೆಂಕಿಯಲ್ಲಿ ಉರಿಯುತ್ತಿದೆ. ಆಗ ಸಿರಿ ಹೇಳುತ್ತಾಳೆ, ದಾರು, ನಿನಗೆ ಅರಮನೆಯಿಂದ ಹೊರನಡೆಯುವಾಗಲೇ ತಿಳಿಸಿದ್ದೇನೆ. ಬೆನ್ನು ಹಾಕಿ ಬಂದ ಮೇಲೆ ಹಿಂದಿರುಗಿ ನೋಡಬೇಡ, ನೋಡಿದ್ದನ್ನು ನನಗೆ ತಿಳಿಸಬೇಡ ಎಂದು. ಸರಿ, ಉರಿಯುತ್ತಿರುವ ಅರಮನೆಯಲ್ಲಿ ಅಜ್ಜ ಬೆರ್ಮಾಳೂರ ಕೋಣೆಯ ಒಂದು ಭಾಗ ಹಾಗೂ ಕುಮಾರನ ತೊಟ್ಟಿಲಿರುವ ಕೋಣೆ ಉಳಿಯಲಿ ಎಂದು ಬೆರ್ಮರಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ಮುಂದೆ ಹೋಗುವ. ಅಜ್ಜ ಹೇಳಿದ ಕುಮಾರನ ಪುಂಡಿಪಣವ ಹರಕೆಯನ್ನು ಆಲಡೆಗೆ ಹೋಗಿ ಸಲ್ಲಿಸುವ. ಹೊರಡು ಎಂದು ಅಕ್ಕೆರಸು ಸಿರಿ ಮುಂದೆ ಹೆಜ್ಜೆ ಇಡುತ್ತಾಳೆ. ಮುಂದೆ ಅಕ್ಕೆರಸು ಸಿರಿ ತನ್ನ ಗಂಡನ ಮನೆಯಾದ ಬಸ್ರೂರಿಗೆ ಬರುತ್ತಾಳೆ. ಕಾಂತುಪುಂಜ ಮಾಡಿದ ಅನ್ಯಾಯಗಳನ್ನು ಪ್ರಶ್ನಿಸುತ್ತಾಳೆ. ಅಜ್ಜನ ಶವ ಸಂಸ್ಕಾರಕ್ಕೆ ಯಾಕೆ ಬರಲಿಲ್ಲ ಎಂದು ಕಿಡಿಕಿಡಿಯಾಗುತ್ತಾಳೆ. ನಿನ್ನಂತಹ ನೀಚ ಗಂಡ ತನಗೆ ಬೇಡವೆಂದು ತಾನೇ ಅವನಿಗೆ ವಿಚ್ಛೇದನ ನೀಡುತ್ತಾಳೆ. ಆಗ ಕಾಂತುಪುಂಜ ಹೇಳುತ್ತಾನೆ, ನೀನು ನೀಡಿದ ವಿಚ್ಛೇದನವನ್ನು ನಾನು ಒಪ್ಪಬೇಕಾದರೆ ನೀನು ರಾತ್ರಿ ಬೆಳಗಾಗುವುದರೊಳಗೆ ಮಾಪುಕಳ ಹೊಳೆಯನ್ನು ದಾಟಬೇಕು ಎಂದು ಕಾಂತುಪುಂಜ ಷರತ್ತು ಹಾಕುತ್ತಾನೆ. ಕಾಂತುಪುಂಜ ಮಾಪುಕಳ ಹೊಳೆಯಲ್ಲಿ ದೋಣಿ ಬಿಡುವ ಕರಿಯನಿಗೆ ಅಕ್ಕೆರಸು ಸಿರಿಗೆ ದೋಣಿ ಬಿಡದಂತೆ ತಾಕೀತು ಮಾಡಿರುತ್ತಾನೆ. ಆದರೆ ಸತ್ಯದ ಹೆಣ್ಣು ಮಗಳಾದ ಅಕ್ಕೆರಸು ಸಿರಿ ನದಿಯ ದಂಡೆಗೆ ಇಳಿಯುತ್ತಿದ್ದಂತೆ ನದಿಯ ನೀರು ಸರಿದು ಅವಳಿಗೆ ದಾರಿ ಕಾಣಿಸುತ್ತದೆ. ಈ ಮಾಯಾವಿ ಹೆಂಗಸಿನ ಮಹಿಮೆಯನ್ನು ಕಂಡು ದೋಣಿ ಬಿಡುವ ಕರಿಯ ದಿಗ್ಭ್ರಮೆಗೊಳ್ಳುತ್ತಾನೆ. ಮುಂದೆ ಅಕ್ಕೆರಸು ತನ್ನ ಕೆಲಸದಾಳು ದಾರು ಹಾಗೂ ಮಗು ಕುಮಾರನೊಂದಿಗೆ ಉದ್ಯಾವರಕ್ಕೆ ಬರುತ್ತಾರೆ. ಇಲ್ಲಿ ಕಂಚಿಮಾದೇವಿ ಎಂಬುವಳ ಮನೆಯಲ್ಲಿ ಒಂದು ರಾತ್ರಿ ನಿಲ್ಲುತ್ತಾರೆ. ಅಲ್ಲಿ ಕಂಚಿಮಾದೇವಿಯ ಮಗ ಬೈರ ಎಂಬುವಾತ ರಾತ್ರಿ ಹೊತ್ತು ಅಕ್ಕೆರಸು ಸಿರಿಯ ಮೇಲೆ ಅತ್ಯಾಚಾರಕ್ಕೆ ಮುಂದಾಗುತ್ತಾನೆ. ಸಿರಿ ಆತನಿಗೆ ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾಳೆ. ಮುಂದೆ ಆತ ಸೆಮಿಗಲ್ಲ ಪಂಜುರ್ಲಿ ದೈವವಾಗಿ ಆಲಡೆಗಳಲ್ಲಿ ಆರಾಧನೆ ಪಡೆಯುತ್ತಾನೆ. ಮುಂದೆ ಅಕ್ಕೆರಸು ಸಿರಿ ಉದ್ಯಾವರ ಹೊಳೆ ದಾಟಿ ಶಿರುವ ಮಂಚಕಲ್ಲು ಬೆಳ್ಮಾಣು ಕೊಡಂದೂರು ಬಯಲುದಾರಿಯಾಗಿ ಬೋಳದ ಅಬ್ಬನಡ್ಕದ ಪದವಿಗೆ ಬರುತ್ತಾಳೆ. ಅಲ್ಲಿ ವಿಶಾಲವಾದ ಗೋಳಿ ಮರಕ್ಕೆ ತೊಟ್ಟಿಲು ಕಟ್ಟಿ ಕುಮಾರನನ್ನು ತೂಗುತ್ತಾ ಅಕ್ಕೆರಸು ಸಿರಿ ಗಿಳಿರಾಮ ಸಂಧಿ ಹೇಳುತ್ತಿರುತ್ತಾಳೆ. ಇದೇ ಸಮಯಕ್ಕೆ ಕೆಡ್ಡಸದ ಬೇಟೆಗೆ ಬಂದಿದ್ದ ಬೋಳದ ಅರಮನೆಯ ಬೋಳಬಾರಿ ಕ್ಷತ್ರಿಯ ಬಂಟರಸರೂ ಆದ ಕರಿಯ ದೇಸಿಂಗರಾಯ ಮತ್ತು ಬೊಳಿಯ ದೇಸಿಂಗರಾಯ ಎಂಬ
ಅವಳಿ ಬಂಟ ವೀರರು ಸಿರಿಯ ಇಂಪಾದ ಸಂಗೀತ ಕೇಳಿ ಮರುಳಾಗುತ್ತಾರೆ. ಇಬ್ಬರೂ ಪೈಪೋಟಿಗೆ ಬಿದ್ದು ಸಿರಿಯನ್ನು ಹುಡುಕುತ್ತಾ ಹೊರಡುತ್ತಾರೆ. ಈ ಅವಳಿ ಬಂಟ ರಾಜಕುಮಾರರು ತನ್ನ ಬಳಿ ಬರುತ್ತಿದ್ದಾರೆಂದು ಅರಿತ ಸಿರಿ ಏನು ಮಾಡಿದಳು? ಸಿರಿ ಜೀವನ ಯಾತ್ರೆಯ ಮುಂದಿನ ಮಹಾಭಾಗವನ್ನು ನಾವು ತಿಳಿದುಕೊಳ್ಳೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.